ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳಕ್ಕೆ ಚಿನ್ನಾರಿ ಮುತ್ತ ಖ್ಯಾತಿಯ ನಟ ವಿಜಯ ರಾಘವೇಂದ್ರ ಅವರು ಭೇಟಿ ನೀಡಿದ್ರು. ಕಟೀಲು ದೇವಳದ ಪ್ರಧಾನ ಅರ್ಚಕ ಅನಂತ ಪದ್ಮನಾಭಾಸರಣ್ಣ ದೇವಳದ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಹಾಗೂ ದೇವಳದ ವತಿಯಿಂದ ದೇವರ ಶೇಷ ವಸ್ತ್ರ ನೀಡಿ ಗೌರವಿಸಿದ್ರು. ನಂತರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಡೆಯುವ ವಿವಿಧ ಅಲಂಕಾರಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಕಟೀಲು ದೇವಳದ ಹೈಸ್ಕೂಲ್ ಮತ್ತು ಪಿಯುಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ರು. ವಿದ್ಯಾರ್ಥಿಗಳು ವಿವಿಧ ಪ್ರಶ್ನೆಗಳನ್ನ ವಿಜಯ ರಾಘವೇಂದ್ರ ಅವರಿಗೆ ಕೇಳಿದ್ರು. ವಿಜಯ ರಾಘವೇಂದ್ರ ಅವರು ತುಳುವಿನಲ್ಲೇ ಮಾತು ಆರಂಭಿಸಿ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಕನೆಕ್ಷನ್ ಆಗಲಿ ಅಥವಾ ಹತ್ತಿರವಾದ ಸಂಬಂಧ ಆಗಲಿ ನಿಮ್ಮಗಳನ್ನ ನೋಡೋದೇ ಸಿಗ್ತಾ ಇದ್ದಾರೆ. ಮಾಲ್ಗುಡಿ ಸಿನಿಮಾನೇ ಅನ್ಸೋದು. ಎಲ್ರಿಗೂ ಶಂಕರ್ನಾಗ್ ಅವರ ಮಾಲ್ಗುಡಿ ಸಿನಿಮಾ ಗೊತ್ತಿದೆ ಅಲ್ವಾ? ಅಟ್ಲೀಸ್ಟ್ ಅದ್ರ ಬಗ್ಗೆ ಕೇಳಿರ್ತೀರ, ನೋಡಿಲ್ಲ ಅಂತ ಕೇಳಿರ್ತೀರ. ಆ ಮಾಲ್ಗುಡಿ ಡೇಸ್ಗೂ ನಾವು ಮಾಡಿರೋಂತಂದ್ರೆ ಕಿಶೋರ್ ಮೂರ್ತಿ ಸರ್ ಮಾಡಿರುವಂತಹ ಮಾಲ್ಗುಡಿ ಡೇಸ್ಗೂ ಬಹಳ ವ್ಯತ್ಯಾಸ ಇದೆ. ಯಾವುದೇ ಹೋಲಿಕೆ ಆಗಿ ಸಂಬಂಧ ಇಲ್ಲ. ಬರೀ ಶೀರ್ಷಿಕೆ ಅಂದ್ರೆ ಟೈಟಲ್ ಮಾತ್ರ ತಗೊಂಡಿದ್ದೀವಿ ನಾವು ಮಾಲ್ಗುಡಿ ಡೇಸ್ ಅಂತ. ನಮ್ಮ ಸಿನಿಮಾದ ಪಾತ್ರಗಳಾಗ್ಲಿ, ಕಥೆ ಆಗಲಿ, ಅದರ ಹಿನ್ನೆಲೆ ಆಗಲಿ ಇವೆಲ್ಲವೂ ಹೊಸದಾಗಿರುತ್ತೆ. ಆ ಮಾಲ್ಗುಡಿ ಡೇಸ್ ಅಲ್ಲದೆ ಇರೋದಾಗಿರುತ್ತೆ. ಮಕ್ಕಳ ಅಪೇಕ್ಷೆಯಂತೆ ಸಿನಿಮಾ ಹಾಡನ್ನ ಹಾಡಿ ರಂಜಿಸಿದ್ರು. ಕಾರ್ಯಕ್ರಮದಲ್ಲಿ ಕಟೀಲು ಬ್ರಹ್ಮಕಲಶೋತ್ಸವಕ್ಕೆ ಮಕ್ಕಳು ಬಣ್ಣ ಬಳಿದು ತಯಾರಿಸಿದ ಹೂಕುಂಡಗಳನ್ನು ಬಿಡುಗಡೆಗೊಳಿಸಿದ್ರು. ಈ ಸಂದರ್ಭ ಮಾಲ್ಗುಡಿ ಡೇಸ್ ಚಿತ್ರದ ನಾಯಕಿ ನಟಿ ಗ್ರೀಷ್ಮಾ, ನಿರ್ದೇಶಕ ಕಿಶೋರ್ ಶೆಟ್ಟಿ ಮೂಡುಬಿದ್ರೆ, ನಿರ್ಮಾಪಕ ರವಿಶಂಕರ್ ಪೈ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಲೋಕಯ್ಯ ಸಾಲ್ಯಾನ್, ಮಿಥುನ್ ಮುಡುಪ ಮತ್ತಿತರರು ಉಪಸ್ಥಿತರಿದ್ದರು.